ಮಂಗಳೂರಿನ ವಾಮಂಚೂರಿನಲ್ಲಿರುವ ಸೈಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನ ಎಂಬಿಎ ವಿಭಾಗದಿಂದ 10K ಮ್ಯಾರಥಾನ್ ರನ್ ಫಾರ್ ಹ್ಯುಮ್ಯಾನಿಟಿ ಮ್ಯಾರಥಾನ್ ಓಟವನ್ನು ಸೆಪ್ಟೆಂಬರ್ 23ರಂದು ಆಯೋಜಿಸಲಾಗಿದೆ ಎಂದು ಡೀನ್ ಪ್ರಕಾಶ್ ಪಿಂಟೋ ಹೇಳಿದರು. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ವಿಭಾಗದ ಡೀನ್ ಪ್ರಕಾಶ್ ಪಿಂಟೋರವರು ಮಾತನಾಡಿ, ಸೆಪ್ಟೆಂಬರ್ 23ರಂದು ಬೆಳಗ್ಗೆ 6 ಗಂಟೆಗೆ ಮ್ಯಾರಥಾನ್ ಓಟದ ಸ್ಪರ್ಧೆಯು ನಡೆಯಲಿದ್ದು, ಮ್ಯಾರಥಾನ್ ಓಟವು 10K ರನ್ ಫಾರ್ ಹ್ಯುಮ್ಯಾನಿಟಿ ಎಂಬ ಶೀರ್ಷಿಕೆಯಲ್ಲಿ ನಡೆಸಲಾಗುವುದು. ಇದರಿಂದ ಸಂಗ್ರಹವಾಗುವ ಮೊತ್ತವನ್ನು ಕೇರಳ ಮತ್ತು ಕೊಡಗಿನ ನೆರೆಪೀಡಿತ ಪ್ರದೇಶದ ಅಭಿವೃದ್ಧಿಗೆ ನೀಡಲು ಉದ್ದೇಶಿಸಲಾಗಿದೆ ಎಂದರು. ಮ್ಯಾರಥಾನ್ ಓಟವು ಮಂಗಳ ಕ್ರೀಡಾಂಗಣದಲ್ಲಿ ಪ್ರಾರಂಭವಾಗಲಿದ್ದು, ಲಾಲ್ಬಾಗ್, ಬಿಜೈ, ಕೆಪಿಟಿ, ನಂತೂರು, ಬಿಕ್ಕರ್ನಕಟ್ಟೆ, ಕುಲಶೇಖರ, ಕುಡುಪು ಮಾರ್ಗವಾಗಿ ವಾಮಂಚೂರು ಸೈಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅಂತ್ಯಗೊಳ್ಳಲಾಗುವುದು ಎಂದರು. ವಿಜೇತರಿಗೆ 30,000ಕ್ಕಿಂತ ಅಧಿಕ ಮೊತ್ತವನ್ನು ಬಹುಮಾನವಾಗಿ ನೀಡಲಾಗುವುದು ಹಾಗೂ ಅಧಿಕೃತವಾಗಿ ನಿಗದಿಗೊಳಿಸಿದ ಸಮಯದೊಳಗೆ ತಲುಪುವ ಮೊದಲ 200 ಸ್ಪರ್ಧಾರ್ಥಿಗಳಿಗೆ ಪದಕವನ್ನು ನೀಡಲಾಗುವುದು. ಸ್ಪರ್ಧಾಳುಗಳು 14 ವರ್ಷ ಮೇಲ್ಪಟ್ಟವರಾಗಿದ್ದು, ಸ್ಪರ್ಧೆಯಲ್ಲಿ ಭಾಗವಹಿಸುವವರು ₹200 ಪಾವತಿಸಿ ನೋಂದಾಯಿಸಿಕೊಳ್ಳಬಹುದು ಎಂದರು. ಎಂಬಿಎ ವಿಭಾಗದ ವತಿಯಿಂದ ನಾವು 10K ಮ್ಯಾರಥಾನ್ ಅನ್ನು ದಿನಾಂಕ 23/9/2018ರಂದು ಬೆಳಿಗ್ಗೆ 6 ಗಂಟೆಗೆ ಹಮ್ಮಿಕೊಂಡಿದ್ದೇವೆ. ಈ ಮ್ಯಾರಥಾನ್ ಮತ್ತು ಈ ಮ್ಯಾರಥಾನ್ ಮೂಲಕ ಸಂಗ್ರಹವಾಗುವ ಮೊತ್ತವನ್ನು ಕೇರಳ ಮತ್ತು ಕೊಡಗು ನೆರೆಪೀಡಿತ ಪ್ರದೇಶದ ಅಭಿವೃದ್ಧಿಗೆ ವಿನಿಯೋಗಿಸಲು ಉದ್ದೇಶಿಸಲಾಗಿದೆ. ಈ ಮ್ಯಾರಥಾನ್ ಓಟವು ಮಂಗಳ ಕ್ರೀಡಾಂಗಣದಲ್ಲಿ ದಿನಾಂಕ 23/9/2018ರಂದು ಬೆಳಿಗ್ಗೆ 6 ಗಂಟೆಗೆ ಪ್ರಾರಂಭವಾಗಿ ಕ್ರೀಡಾಳುಗಳ ಓಟವು ಲಾಲ್ಬಾಗ್, ಬಿಜೈ, ಕೆಪಿಟಿ, ನಂತೂರು, ಬಿಕರ್ನಕಟ್ಟೆ, ಕುಲಶೇಖರ, ಕುಡುಪು ಮಾರ್ಗವಾಗಿ ವಾಮಂಜೂರು ಸೈಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸಂಪನ್ನಗೊಳ್ಳಲಿರುವುದು. ಮ್ಯಾರಥಾನ್ ವಿಜೇತರಿಗೆ ₹30,000ಕ್ಕಿಂತ ಅಧಿಕ ಮೊತ್ತವನ್ನು ಬಹುಮಾನವಾಗಿ ನೀಡಲಾಗುವುದು ಹಾಗೂ ಅಧಿಕೃತವಾಗಿ ನಿಗದಿಪಡಿಸಿದ ಸಮಯದೊಳಗೆ ತಲುಪುವ ಮೊದಲ 200 ಸ್ಪರ್ಧಾಳುಗಳಿಗೆ ಪದಕವನ್ನು ನೀಡಲಾಗುವುದು. ಸ್ಪರ್ಧೆಯಲ್ಲಿ ಭಾಗವಹಿಸುವ ಎಲ್ಲ ನೋಂದಾಯಿತ ಸ್ಪರ್ಧಾಳುಗಳಿಗೆ ಸರ್ಟಿಫಿಕೇಟ್ ಹಾಗೂ ಟಿ-ಶರ್ಟ್ಗಳನ್ನು ವಿತರಿಸಲಾಗುವುದು. ಶರತ್ ಸಾಲ್ಯಾನ್, V4 News 24/7 ಮಂಗಳೂರು.